ನಡೆಯುತ್ತಿದೆ. ಯಾರು ಮಾಡಿದ ತಪ್ಪಿಗೆ ಇನ್ಯಾರು ಶಿಕ್ಷೆಯನ್ನು ಪಡುತ್ತಿದ್ದಾರೆ? ಒಂದು ಅಮಾಯಕ ವ್ಯಕ್ತಿಯ ಕಥೆ ನಾನು ನೆನಪರಾದ ಬಂದೆ. ಡಾಕ್ಯುಮೆಂಟ್ಗೆ ಸೈನ್ ಹಾಕುದು ಹೇಳಿದಲ್ಲ, ಕಾಯ್ತ್ಯಾ ಇವತ್ತ ಡಾಕ್ಯುಮೆಂಟ್ಗೆ ಸೈನ್ ಹಾಕ್ಬೇಕು. ಇಲ್ಲ ಬೇಡಕ್ಕಿಂತ ಮುಂಚೆ ಸೈನ್ ಹಾಕೋ. ಇಲ್ಲ ಮಾಡ್ಬಿಟ್ಟು ನಾನು ಸೈನ್ ಹಾಕಿದೆ. ಬಿಟ್ರೆ ಏನಾದ್ರು ತೊಂದರೆ ಮಾಡ್ಬಿಟ್ರೆ ಸರ್ ಏನಾಗ್ತಿದೆ ಸರ್? ಸುಮ್ಮನಿರೋ ಸರ್. ಏನ್ ಸರ್ ಡಾಕ್ಯುಮೆಂಟ್ ವಿಷಯ ಗೊತ್ತಿದೆ ಏನಂತ. ಓಕೆ ಸರ್, ಹೇಗಾದ್ರೂ ಮಾಡಿ ಅವನನ್ನು ಅಪರಾಧಿಯನ್ನಾಗಿ ಮಾಡಿಬಿಟ್ಟು ನನ್ನನ್ನು ಹೇಗಾದ್ರೂ ಇದನ್ನ ಬಚ್ಚ ಮಾಡ್ತೀನಿ ಸರ್. ಇಂಥ ಕೆಲಸ ಮಾಡ್ಲಿಕ್ಕೆ ನನ್ಗೆ ಸ್ವಲ್ಪ ಕೈ ಬಿಸಿದಾನೆ, ಅದು ನಾನು ಮಾಡ್ತೀನಿ. ಅದಕ್ಕೆ ನೀವೇನು ತಲೆ ಬಿಸಿಬೇಡ, ಅದೆಲ್ಲ ವ್ಯವಸ್ಥೆ ಮಾಡೋದು ಸರ್. ಇಂಥ ಕೆಲಸಕ್ಕೆ ನೀವು ನಮ್ಗೆ ಕೈ ಬಿಸಿ ಮಾಡಿದ್ರೆ ಕೆಲಸ ಮಾಡ್ಲಿಕ್ಕೆ ನಾವು ಕೂಡ ಸಿಗ್ತಾರೆ ಅಷ್ಟೇ.
ಸತತ ಹೋರಾಟದ ಪ್ರತಿಫಲವಾಗಿ 8 ವರ್ಷಗಳ ನಂತರ ಈ ಅಮಾಯಕ ವ್ಯಕ್ತಿಯನ್ನು ನಿರಪರಾಧಿ ಎಂದು ನ್ಯಾಯಾಲಯವು ಘೋಷಿಸಿತು. ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿ ತಪ್ಪಿತಸ್ಥರಿಂದ ಹಣ ಪಡೆದು ಅಮಾಯಕ ವ್ಯಕ್ತಿಯನ್ನು ಬಂಧಿಸಿ ಶಿಕ್ಷಿಸಿರುವುದು ಸಾಬೀತಾಗಿದೆ. ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗೆ ಭಾರತೀಯ ದಂಡ ಸಂಹಿತೆಯ 330 ಹಾಗೂ 348ರ ವಿಧಿಯ ಅಡಿಯಲ್ಲಿ 10 ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ ಮತ್ತು ರೌಡಿಶೀಟರ್ಗಳಾದ ರಂಗಸ್ವಾಮಿ ಹಾಗೂ ಸೋಮಶೇಖರ್ ರೆಡ್ಡಿ ಎಂಬುವರು ಕೊಲೆ ಮಾಡಿರುವುದು ಸ್ಪಷ್ಟವಾಗಿದ್ದು, ಅವರಿಗೆ ಭಾರತೀಯ ದಂಡ ಸಂಹಿತೆಯ 302ರ ವಿಧಿಯ ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಹಾಗೂ ನಿರಪರಾಧಿಗೆ 10 ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ನೀಡಲು ನ್ಯಾಯಾಲಯವು ತೀರ್ಪು ನೀಡುತ್ತದೆ. 10 ಲಕ್ಷ ಪರಿಹಾರ ನೀಡಬಹುದು. 8 ವರ್ಷಗಳಿಂದ ನಾನು ಕಷ್ಟಪಟ್ಟ ಕಷ್ಟ ನನಗೆ ಗೊತ್ತು. ಕಳೆದು ಹೋದ 8 ವರ್ಷ ಮತ್ತೆ ಬರಲಿಕ್ಕೆ ಸಾಧ್ಯವಿಲ್ಲ, ಖಂಡಿತ ಸಾಧ್ಯ ಇಲ್ಲ. ನನ್ನಂತಹ ಅದೆಷ್ಟೋ ಅಮಾಯಕರು ನನಗೆ ಸಾಕಿದ್ದಾರೆ. ಏನ್ ಮಾಡಿ ಎಲ್ಲ ಅದೇ ಬರ್ತದೆ. 3 ಅಪರಾಧಿಗಳಿಗೆ ಶಿಕ್ಷೆಯಾದರೂ ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದು. ಇಂತಹ ಅನೇಕ ಅಮಾಯಕ ನಿರಪರಾಧಿಗಳಿಗೆ ನ್ಯಾಯ ಸಿಗುವಂತ ಕಲಿ. ಧನ್ಯವಾದಗಳು.